ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ, ಕೋಶ ಕರ್ನಾಟಕ ಸರ್ಕಾರ, ರಾಷ್ಟ್ರೀಯ ಸೇವಾ ಯೋಜನೆ, ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಗೋಟಗೂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಅಭಿಯಾನದ ಅಂಗವಾಗಿ ಆಯೋಜಿಸಲಾದ ಸಂವಿಧಾನ ಓದು ವಿಶ್ವವಿದ್ಯಾಲಯ ಮಟ್ಟದ ಒಂದು ದಿನದ ಕಾರ್ಯಾಗಾರ ದೇರಳಕಟ್ಟೆಯ ನಿಟ್ಟೆ ಆಸ್ಪತ್ರೆಯ ಆವಿಷ್ಕಾರ ಸಭಾಂಗಣದಲ್ಲಿ ನಡೆಯಿತು. ಸಂವಿಧಾನ ಓದು ವಿಶ್ವವಿದ್ಯಾಲಯ ಮಟ್ಟದ ಒಂದು ದಿನದ ಕಾರ್ಯಾಗಾರಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಹಾಗೂ ನಿವೃತ್ತ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಡೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಭಾಷೆ, ಧರ್ಮದ ಹೆಸರಿನಲ್ಲಿ ಪ್ರಜೆಗಳು ಹೋದಲ್ಲಿ ದೇಶ ಛಿದ್ರವಾಗುವುದು. ಸಂವಿಧಾನದ ಆಶಯದಂತೆ ಮೌಲ್ಯಗಳ ಆಧಾರಗಳಲ್ಲಿ ನಿಲ್ಲಿಸುವ ಸಮಾಜವನ್ನ ಕಟ್ಟಬೇಕಿದೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಸಂವಿಧಾನದ ಅಧ್ಯಯನ ಅಗತ್ಯ ಎಂದರು. ಹಾಕಿದ್ರೆ ಆ ಸನ್ಮಾನ್ಯ ಸದಸ್ಯರು ಹೇಳಿದಂತೆ ಬರೀ 20% ಜನರಿಗೆ ಮಾತ್ರ ಆ ಸಭೆಗೆ ಬರುವಂಥ ಅರ್ಹತೆ ಇರ್ತದೆ. ಅದು ನಿಜವಾದ ಪ್ರಜಾಪ್ರಭುತ್ವ ಆಗಲ್ಲ. ಇದನ್ನು ಸ್ವಲ್ಪ ಯೋಚನೆ ಇಟ್ಕೊಂಡು ನಾನು ಮುಂದಕ್ಕೆ ಬಂದಾಗ ಇನ್ನೊಂದು ಸಂಸ್ಥೆ ಬಗ್ಗೆ ಬಂದಾಗ ನಿಮಗೆ ಅದರ ಅರ್ಥ ಆಗ್ತದೆ. ಒಪ್ಕೊಳ್ತಾರೆ ಸಭೆ, ವಿದ್ಯಾ ಅರ್ಹತೆ ಬೇಡ ಅಂತಾರೆ. ವಯಸ್ಸಿಗೆ ಬಂದಂಥ ಎಲ್ಲ ವ್ಯಕ್ತಿಗಳಿಗೂ ಮತ ಹಾಕುವಂಥ ಶಕ್ತಿ ಇರಬೇಕು. ಅಂತಹ ಮತದಾರರಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಬೋದು. ಯಾರು ಚುನಾವಣೆ ಗೆಲ್ತಾರೋ ಅವರು ಈ ಸಂಸ್ಥೆಯ ಅಂದರೆ ಸಂಸದರು ತದನಂತರ ಬರಬೇಕಾದಂತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಲ್ಲ, ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ಇತರ ಚುನಾಯಿತ ಸಂಸ್ಥೆಗಳ ಸದಸ್ಯರಾಗಬಹುದಂತ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವರು ನಿರ್ಧಾರ ಮಾಡ್ತಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಗೋಟಗೂಡಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜಕ ಹಾಗೂ ಸಂವಿಧಾನ ಓದು ಅಭಿಯಾನದ ರಾಜ್ಯ ನೋಡಲ್ ಅಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಬಿ ಮಾನ್ಪಡೆ ಮಾತನಾಡಿ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮಹತ್ವ ಕಲಿಸುವ ವಿಚಾರ ಮಹತ್ವವಾದುದು. ಸಂವಿಧಾನ ಬರೀ ಗ್ರಂಥವಲ್ಲ, ಹುಟ್ಟಿನಿಂದ ಸಾಯುವವರೆಗೆ ಹೆಜ್ಜೆ ಇಡಲು ಸಂವಿಧಾನ ಸಹಕಾರಿ. ಸಂವಿಧಾನವನ್ನ ಅರ್ಥ ಮಾಡದೇ ಇದ್ದಲ್ಲಿ ತಪ್ಪು ಹೆಜ್ಜೆಗಳನ್ನ ಇಡುತ್ತೇವೆ. ಸರ್ವರಿಗೆ ಸಮಪಾಲು, ಸರ್ವರಿಗೂ ಸಮಬಾಳು ಸಂವಿಧಾನದ ಒಟ್ಟು ಆಶಯವಾಗಿದೆ. ನಮ್ಮ ಪಾಲಿನ ಕರ್ತವ್ಯ ನಾವು ಸಮವಾಗಿ ನಿರ್ವಹಿಸಿದಾಗ ಮಾತ್ರ ಸಂವಿಧಾನದ ಆಶಯ ಈಡೇರುವುದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದಂತೆ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂದರು. ಯಾಕೆ ಇವತ್ತು ನಾವು ಸಂವಿಧಾನವನ್ನ ಅರ್ಥೈಸಿಕೊಳ್ಳೋದಕ್ಕಾಗಿದೆ ಅಂತ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಹೋಗುವ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ಆರ್ಟ್ಸ್ ಓದುವಂಥ, ಕಾಮರ್ಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಕೂಡ ಓದಲಿಕ್ಕೆ ಅವಕಾಶ ಇರುತ್ತದೆ. ಭಾಳ ಖುಷಿಯಾಗಿದೆ ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಮತ್ತು ಬೇರೆ ಬೇರೆ ಥರದ ಶಿಸ್ತಿನಲ್ಲಿರ್ತಕ್ಕಂಥ ಡಿಸಿಪ್ಲಿನ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಸಂವಿಧಾನದ ಮಹತ್ವ, ಎಲ್ಲರೂ ಕೂಡ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸಂವಿಧಾನದ ಮಹತ್ವನ ಅರ್ಥ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಹಿಂದೆಂದಿಗಿಂತಲೂ ಭಾಳಷ್ಟು ಅಗತ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ. ನಾವು ಸಂವಿಧಾನ ಓದು ಅನ್ನುವಂಥದ್ದನ್ನು ಈಗಾಗಲೇ ಮಾನ್ಯ ಸಂತೋಷ್ ಹೆಗ್ಡೆ ಸರ್ ಅವರು ಮಾತಾಡುವಾಗ ಹೇಳಿದ್ದಾರೆ. ಸಂವಿಧಾನ ಅನ್ನೋದು ಬರೀ ಒಂದು ಗ್ರಂಥನ ಅಂತ ನಾವು ನೋಡಿದಾಗ ಬರೀ ಒಂದು ಗ್ರಂಥ ಅಲ್ಲ ಸಂವಿಧಾನ. ನಾವು ಹುಟ್ಟಿನಿಂದ ಸಾಯುವವರೆಗೆ ನಾವು ಒಂದು ಹೆಜ್ಜೆ ಇರಬೇಕಾದರೂ ಕೂಡ ನಮಗೆ ಸಂವಿಧಾನ ಮಾರ್ಗದರ್ಶನ ಮಾಡುತ್ತೆ. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇನ್ನು ಕುಲಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ ಸಂವಿಧಾನದ ಮುನ್ನುಡಿ ಓದಿದ್ರು. ಡಾಕ್ಟರ್ ಶಶಿಕುಮಾರ್ ಶೆಟ್ಟಿ, ಡಾಕ್ಟರ್ ರಾಹುಲ್ ಭಂಡಾರಿ, ಡಾಕ್ಟರ್ ತಪಸ್ವಿ ಅತಿಥಿ, ಡಾಕ್ಟರ್ ನೇಸರ ಕಾಡಗುಪ್ಪೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, V4 News 24/7 ಮಂಗಳೂರು.